ಕಾಮಗಾರಿ ಶುರುವಾಗಿ 10 ವರ್ಷದ ಮೇಲಾಗಿದೆ. ಕೇವಲ ಒಂದು ಹೆಸರಿಗೆ ತಕ್ಕ ಹಾಗೆ ಒಂದು ಅತಿಥಿ ಗೃಹವನ್ನ ಮಾಡಿದ್ದಾರೆ. ತುಂಬಾ ಜನ ಭಕ್ತಾದಿಗಳು ಬರ್ತಾರೆ. ಅವರಿಗೆ ರೂಮ್ ಇಲ್ಲದೆ ಹೊರಗಡೆ ಪ್ರೈವೇಟ್ಗಳಲ್ಲೆಲ್ಲ ರೂಮ್ ಇಲ್ಲದೆ ಅಥವಾ ಇಲ್ಲಿ ಹಾಲ್ಗಳೆಲ್ಲ ಹೋಗುವಂತ ವ್ಯವಸ್ಥೆಗಳು ಕೂಡ ಇಲ್ಲಿ ನಡೀತಾ ಇದೆ. ಸೌತಡ್ಕ ಮಹಾಗಣಪತಿ ಕ್ಷೇತ್ರ ಇಲ್ಲಿ ಕೇವಲ ಈ ಒಂದು ತಾಲೂಕು ಮಾತ್ರ ಅಲ್ಲ, ಬೇರೆ ಜಿಲ್ಲೆ, ಬೇರೆ ರಾಜ್ಯ, ವಿದೇಶರು ಕೂಡ ಇಲ್ಲಿ ಬಂದು ಈ ಒಂದು ಬಯಲು ಗಣಪನ ಆರಾಧನೆ ಮಾಡ್ತಾರೆ. ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಬರುತ್ತೆ, ಅಂದ್ರೆ ಸರ್ಕಾರದ ಅಧೀನದಲ್ಲಿ ಈ ಒಂದು ಕ್ಷೇತ್ರ ಇದೆ. ಈಗ ನಾವು ಹೇಳುವಂತ ವಿಷಯ ಈ ಕ್ಷೇತ್ರ ಬಗ್ಗೆ ಆಗಬಹುದು ಅಥವಾ ಈ ಗಣಪತಿ ವಿಷಯ ಬಗ್ಗೆ ಅಲ್ಲ, ಇಲ್ಲಿರುವಂತಹ ಒಂದು ಅತಿಥಿ ಗೃಹದ ಬಗ್ಗೆ. ಒಂದು ನಮ್ಮ ಸರ್ಕಾರದ ನಿರ್ಲಕ್ಷ್ಯತನಕ್ಕೆ ಈ ಒಂದು ಅತಿಥಿ ಗೃಹ ಯಾವ ತರ ಇದೆ ಅನ್ನೋದಕ್ಕೆ ನಾವು ನಿಮಗೆ ತೋರಿಸ್ತಾ ಇದೀವಿ. ನೋಡ್ತಿರಬಹುದು, ನಮ್ಮ ಕ್ಯಾಮ್ರಾ ಪರ್ಸನ್ ವನೀಶ್ ನಿಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಕಟ್ಟಡ ಇದೆ. ನಿಜಕ್ಕೂ ಹೊರಗಡೆ ನೋಡಿದಾಗ ಬಹಳ ಸುಂದರವಾದಂತಹ ಕಟ್ಟಡ, ಆ ದ್ವಾರ ಆಗಿರ್ಬೋದು, ಆ ಕಟ್ಟಡ ಎಲ್ಲ ಕೂಡ ಅದ್ಭುತವಾಗಿದೆ. ಆದ್ರೆ ಇದು ಯಾರ ಉಪಯೋಗ ಕೂಡ ಇಲ್ಲ. ಈ ಒಂದು ಕಟ್ಟಡ ಕಾಮಗಾರಿ ಶುರುವಾಗಿ 10 ವರ್ಷದ ಮೇಲಾಗಿದೆ. ಇಲ್ಲಿ ಯಾವ ವ್ಯವಸ್ಥೆ ಕೂಡ ಇಲ್ಲ. ಕೇವಲ ಒಂದು 10 ಕೊಠಡಿಯ ಈ ಒಂದು ಕಟ್ಟಡದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಒಳಗೆ ಬೇಕಾಗಿರುವಂತಹ ಪೀಠೋಪಕರಣಗಳು ಕೂಡ ಯಾವುದು ಕೂಡ ಇಲ್ಲ. ಕೇವಲ ಒಂದು ಹೆಸರಿಗೆ ತಕ್ಕ ಹಾಗೆ ಒಂದು ಅತಿಥಿ ಗೃಹವನ್ನ ಮಾಡಿದ್ದಾರೆ. ಇಲ್ಲಿ ಈ ಒಂದು ದೇವಾಲಯಕ್ಕೆ, ಈ ಒಂದು ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಈಗ ಈ ಒಂದು ದೇವಸ್ಥಾನ ಜಗತ್ ಪ್ರಸಿದ್ಧ ದೇವಸ್ಥಾನ. ಹಾಗಾಗಿ ಇಲ್ಲಿ ಬರುವಂತವರು ಅನೇಕರು ಬೇರೆ ಬೇರೆ ಕಡೆ ಒಂದು ಲಾಡ್ಜ್ ಅಲ್ಲಿ ಅಲ್ಲಿ ಒಂದು ವಾಸ್ತವ್ಯವನ್ನ ಹೂಡಿ ಈ ದೇವಸ್ಥಾನಕ್ಕೆ ಬರ್ತಾರೆ. ಆದ್ರೆ ಇಲ್ಲಿ ಈ ಸರ್ಕಾರ ಈ ಒಂದು ಅತಿಥಿ ಗೃಹವನ್ನ ಮಾಡಿದೆ, ಆದ್ರೂ ಕೂಡ ಇದು ಯಾರ ಬಳಕೆ ಕೂಡ ಬರ್ತಾ ಇಲ್ಲ. ಯಾಕೆ ಈ ತರ ನಿರ್ಲಕ್ಷ್ಯತನ? ಒಂದು ವೇಳೆ ಇಲ್ಲಿ ಹೇಳುವಂತಹ ಸ್ಥಳೀಯರ ಪ್ರಕಾರ, ಇಲ್ಲಿರುವಂತ ಭಕ್ತರ ಪ್ರಕಾರ, ಒಂದು ವೇಳೆ ಈ ಒಂದು ಅತಿಥಿ ಗೃಹದ ಉಸ್ತುವಾರಿಯನ್ನ ಯಾವ್ದಾದ್ರು ಪ್ರೈವೇಟ್ ಸಂಸ್ಥೆಗೆ ಅಥವಾ ಯಾರಿಗಾದ್ರೂ ಟೆಂಡರ್ ಕರೆದು ಒಂದು ಒಳ್ಳೆಯ ಒಂದು ವ್ಯಕ್ತಿಗೆ ಕೊಟ್ರೆ ನಿಜ ಕೂಡ ಇದು ಯೂಸ್ ಆಗುತ್ತೆ. ಕಡಿಮೆ ಬಾಡಿಗೆ ಬೇರೆ ಇರುತ್ತೆ. ಸೊ ಇದರ ಆದಾಯ ಹೋಗುದು ಸರ್ಕಾರಕ್ಕೇನೆ ಹೋಗುದು, ಬೇರೆ ಯಾವುದೊಂದು ಸ್ಥಳೀಯ ಸಂಸ್ಥೆಗೆ ಹೋಗಲ್ಲ, ಯಾವುದಕ್ಕೆ ಹೋಗಲ್ಲ. ಸೊ ಆದಾಯ ಬಂದಾಗ ಅದು ಆ ಆದಾಯ ಯಾವುದು? ನಾವು ಕೊಡುವಂತ ಬಾಡಿಗೆ ಎಲ್ಲ ಕೂಡ ಟ್ಯಾಕ್ಸ್. ಇಷ್ಟೊಂದು 50 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಈ ಕಟ್ಟಡ ಇದಾಗ ಯಾರ ಯೂಸ್ ಕೂಡ ಇಲ್ಲ. ಸ್ವಲ್ಪ ವರ್ಷ ಹೋದ ನಂತರ ಇದೊಂಥರ ಭೂತ ಬಂಗಲೆ ತರ ಆದ್ರೂ ಕೂಡ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಇದು ಪಾಳು ಬೀಳುತ್ತೆ, ಮಳೆಗೆ ಸೋರುವಂತ ಕೂಡ ವ್ಯವಸ್ಥೆ ಕೂಡ ಬರ್ಬಹುದು. ಸೊ ಅಂತಹ ಆಕ್ರೋಶವನ್ನ ಇಲ್ಲಿರುವ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಅದರ ಬದಲಾಗಿ ಯಾರಿಗಾದ್ರೂ ಒಬ್ಬ ಪ್ರೈವೇಟ್ ಸಂಸ್ಥೆಗೂ ಅಥವಾ ಒಂದು ಟೆಂಡರ್ ಕರೆದು ಯಾರಿಗಾದ್ರೂ ಇದರ ನಿರ್ವಹಣೆ ಕೊಟ್ರೆ ಅನೇಕ ಮಂದಿಗೆ ಇದು ಯೂಸ್ ಆಗುತ್ತೆ. ಯಾಕೆ ಸರ್ಕಾರ ಇದ್ರ ಬಗ್ಗೆ ಎಷ್ಟೊಂದು ನಿರ್ಲಕ್ಷ್ಯ ಧೋರಣೆ ತೋರಿಸ್ತಾ ಇದೆ? ಜನರ ದುಡ್ಡಿಂದ ಕಟ್ಟಿರುವಂತಹ ಈ ಕಟ್ಟಡ ಪಾಲು ಬೀಳುವಂತಹ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಿಜ ಕೂಡ ಇದು ನಮ್ ಕೂಡ ಸ್ವೀಕಾರ ಮಾಡೋಕೆ ಆಗುದಿಲ್ಲ ಅನ್ನುವ ಮಾತನ್ನು ಕೂಡ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇಲ್ಲಿಯ ಸ್ಥಳೀಯರಾಗಿರುವಂತಹ ಬಾಲಕೃಷ್ಣ ಇದರ ಜೊತೆ ಮಾತಾಡೋಣ. ಸರ್, ಕೆಲವೊಂದು ಮಾಹಿತಿ ನಮ್ಗೆ ಗೊತ್ತಾಯ್ತು. ಈ ಒಂದು ಯಾತ್ರಿಕ ಏನು ಗೃಹ ಇದೆ ಇನ್ನು ಕೂಡ ಓಪನ್ ಆಗಿಲ್ಲ. ಸರ್, ಇದರ ಸಂಪೂರ್ಣ ಮಾಹಿತಿ ಸರ್, ಯಾವಾಗ ಈ ಒಂದು ಕಟ್ಟಡ ಉದ್ಘಾಟನೆ ಆಯ್ತು, ಯಾವಾಗ ಇದರ ಕಾಮಗಾರಿ ಆಯ್ತು, ಹೇಗೆ ಅಂತ? ಸೊ ಈ ಕಟ್ಟಡ ಪ್ರಾರಂಭ ಆಗಿ ಸುಮಾರು 8-10 ವರ್ಷ ಆಗಿದೆ. ಅರ್ಧಂಬರ್ಧ ಕೆಲಸ ಆಗಿತ್ತು. ಸೊ ಕಂಪ್ಲೀಟ್ ಆಗಿರ್ಲಿಲ್ಲ. ನಮ್ಮ ಶಾಸಕರು ಹರೀಶ್ ಪೂಂಜಾರು ಅವರ ಅವಧಿಯಲ್ಲಿ ಇದನ್ನು ಸಂಪೂರ್ಣ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ರು. ಹಾಗಾಗಿ ಲಾಸ್ಟ್ ಇಯರ್ ಇದರ ಉದ್ಘಾಟನೆ ಕೂಡ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಹರೀಶ್ ರಾವ್ ಅವರ ನೇತೃತ್ವದಲ್ಲಿ ಇದರ ಉದ್ಘಾಟನೆ ಕೂಡ ಆಗಿದೆ. ಸೊ ಉದ್ಘಾಟನೆ ಆದ ಮೇಲೆ ಇದರ ಟೆಂಡರ್ ತಗೊಂಡವರು ಪೀಠೋಪಕರಣಗಳಿಲ್ಲ, ಇದಕ್ಕೆ ಯಾವುದೇ ವ್ಯವಸ್ಥೆಗಳಿಲ್ಲದೆ ದೇವಸ್ಥಾನಕ್ಕೆ ಹ್ಯಾಂಡ್ ಓವರ್ ಮಾಡಿರುವಂತದ್ದಾಗಿದೆ. ಸೊ ಇದನ್ನು ಯಾತ್ರಾರ್ಥಿಗಳಿಗೆ, ಇಲ್ಲಿ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ, ಅವರಿಗೆ ರೂಮ್ ಇಲ್ಲದೆ ಹೊರಗಡೆ ಪ್ರೈವೇಟ್ಗಳಲ್ಲೆಲ್ಲ ರೂಮ್ ಇಲ್ಲದೆ ಅಥವಾ ಇಲ್ಲಿ ಹಾಲ್ಗಳೆಲ್ಲ ಹೋಗುವಂತ ವ್ಯವಸ್ಥೆಗಳು ಕೂಡ ಇಲ್ಲಿ ನಡೀತಾ ಇದೆ. ಇದು ಕಾಮಗಾರಿ ಸಂಪೂರ್ಣ ಆದ ಮೇಲೆ ಪೀಠೋಪಕರಣಗಳೆಲ್ಲ ಇದ್ದು ಇದಕ್ಕೆ ಕೊಡುವಂತ ವ್ಯವಸ್ಥೆ ದೇವಸ್ಥಾನದಿಂದ ಅಥವಾ ಬೇರೆ ಏನಾದ್ರೂ ವ್ಯವಸ್ಥೆ ಆದ್ರೆ ಯಾತ್ರಾರ್ಥಿಗಳಿಗೆ, ಭಕ್ತರಿಗೆ ತುಂಬಾ ಅನುಕೂಲ ಆಗುವಂತ ವ್ಯವಸ್ಥೆ ಕೂಡ ಇಲ್ಲಿ ಆಗಬಹುದು. ಒಂದು ರೀಸನೇಬಲ್ ರೇಟ್ ಅಲ್ಲಿ ಸಿಕ್ಕಿದ್ರೆ ಅವರಿಗೂ ಕೂಡ ಯಾತ್ರಾರ್ಥಿಗಳಿಗೆ ಬರ್ಡನ್ ಆಗ್ಲಿಕ್ಕಿಲ್ಲ. ಸೊ ಆದ ಕಾರಣ ಇದನ್ನು ಈಗ ಕಂಪ್ಲೀಟ್ ಮಾಡಿ ಈ ತರ ಇದು ಇನ್ನು ಸ್ವಲ್ಪ ವರ್ಷದಲ್ಲೇ ಇನ್ನು ಸೋರುವಂತ ವ್ಯವಸ್ಥೆಗಳು ಕೂಡ ಆಗ್ಬಹುದು. ಸೊ ಇದಕ್ಕೆ ನಾನು ಹೇಳುದಂತ ಏನಂತ ಹೇಳಿದ್ರೆ, ಸರ್ಕಾರ ಇದಕ್ಕೆ ಮುತುವರ್ಜಿ ವಹಿಸಿ ಇದನ್ನು ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಇದು ಸರ್ಕಾರದ ದುಡ್ಡು, ಇದು ನಮ್ಮೆಲ್ಲರ ದುಡ್ಡು. ಸುಮಾರು ಒಂದು 50 ಲಕ್ಷ ಬಜೆಟ್ ಅಲ್ಲಿ ಇದಾಗಿರುವಂತದ್ದು. ಸೊ ಇದರಲ್ಲಿ ನಮ್ಮ ದುಡ್ಡು ಇರ್ತದೆ, ಯಾಕೆಂದ್ರೆ ನಮ್ಮ ಟ್ಯಾಕ್ಸ್ ಇಂದಲೇ ಸರ್ಕಾರದಿಂದ ಮಾಡುವಂತದ್ದು. ಸೊ ಆ ಪ್ರವಾಸೋದ್ಯಮ ಇಲಾಖೆ ಇಷ್ಟು ದೊಡ್ಡ ಬಜೆಟ್ ಅನ್ನು ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಸುಮ್ಮನೆ ಪಾಳು ಬೀಳ್ತಾ ಇದೆ. ಸೊ ಇದು ಉದ್ಘಾಟನೆ ಮಾಡಬೇಕು, ಸರ್ಕಾರ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು. ಸೊ ನಾನು ಹೇಳುವಂತದ್ದೇ, ಇಷ್ಟು ಒಳ್ಳೆ ಭಕ್ತರು ಬರುವಂತ ಪುಣ್ಯ ಸ್ಥಳ ಇದು ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ. ಸೊ ಇಲ್ಲಿ ಬರುವ ಯಾತ್ರಾರ್ಥಿಗಳಿಗೆ ಇದು ಉಪಯೋಗಕ್ಕೆ ಬರಬೇಕು. ಅದೇ ರೀತಿ ಇದು ದೇವಸ್ಥಾನ
ಸರ್ಕಾರದ ಹಿಡಿತದಲ್ಲಿ ಇದ್ರೆ ಇದೇ ವ್ಯವಸ್ಥೆ ಆಗ್ಬಹುದು ಅಂತೇಳಿ ನನ್ನ ಭಾವನೆ. ಯಾಕೆಂತ ಹೇಳಿದ್ರೆ ಇದು ನಮ್ಮ ಬೇರೆ ಯಾವ್ದಾದ್ರು ಟ್ರಸ್ಟ್ ಅಥವಾ ಇನ್ನೊಂದು ವ್ಯವಸ್ಥೆಯಲ್ಲಿ ಇರ್ತಿದ್ರೆ 100% ಇದು ಓಪನ್ ಆಗ್ತಿತ್ತು. ಕಾಂಟ್ರಾಕ್ಟ್ ಬೇಸ್ ಆಗಿ ಪ್ರೈವೇಟ್ ಕೊಡ್ತಿದ್ರು ಆಗ್ತಿತ್ತು. ಖಂಡಿತವಾಗಿ ಆಗ್ತದೆ. ಇದು ಸರ್ಕಾರದ ಹಿಡಿತದಲ್ಲಿ ಇರ್ತದೆ ದೇವಸ್ಥಾನಗಳು. ದೇವಸ್ಥಾನದವರಿಗೂ ಕೂಡ ಇದನ್ನು ಓಪನ್ ಮಾಡ್ಲಿಕ್ಕೆ ಆಗದ ಪರಿಸ್ಥಿತಿ. ಸೊ ದೇವಸ್ಥಾನದ ಕಮಿಟಿಯವರು ಕೂಡ ಇದನ್ನು ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರವೇ ಇದನ್ನು ಟೆಂಡರ್ ಮಾಡಿರುವಂತದ್ದು. ಸೊ ಸರ್ಕಾರ ಇದಕ್ಕೆ ಮುತುವರ್ಜಿ ವಹಿಸಿ ಇದನ್ನು ಖಂಡಿತವಾಗಿ ಓಪನ್ ಮಾಡಬೇಕು ಅಂತ ನನ್ನೊಂದು ಭಾವನೆ. ಅದೇ ರೀತಿ ಇದರ ಪಕ್ಕದಲ್ಲಿ ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ನ ಒಂದು ಯಾತ್ರಿ ನಿವಾಸ ಇದೆ. ಅದು ಪ್ರಾರಂಭದಿಂದಲೂ ಕೂಡ ಯಾತ್ರಾರ್ಥಿಗಳಿಗೆ ಕೊಡ್ತಾ ಇದೆ. ಅದೇ ರೀತಿ ದೇವಸ್ಥಾನದಲ್ಲಿ ಮೋಡಪ್ಪ ಸೇವೆ ಇರ್ಬೋದು, ರಂಗಪೂಜೆ ಇರ್ಬೋದು, ಅಥವಾ ದೇವಸ್ಥಾನದ ಭಕ್ತಾದಿಗಳಿರ್ಬೋದು, ಡೋನರ್ಗಳಿರ್ಬೋದು, ಅಥವಾ ಇಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಚೌತಿ ಆಗ್ತದೆ ಹಾಗೂ ಮೂಡಪ್ಪ ಸೇವೆ ಆಗ್ತದೆ ವಾರ್ಷಿಕ. ಅದಕ್ಕೂ ಕೂಡ ಸರ್ಕಾರದ ಅಧಿಕಾರಿಗಳು ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ಯಾರು ಕೂಡ ಬಂದರೂ ಕೂಡ ನಾವು ಉಚಿತವಾಗಿ ಆ ಯಾತ್ರಿ ನಿವಾಸವನ್ನು ನಾವು ದೇವಸ್ಥಾನಕ್ಕೆ ಪ್ರಾರಂಭದಿಂದಲೂ ಕೊಡ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಕೂಡ ಮಹಾಗಣಪತಿ ಸೇವಾ ಟ್ರಸ್ಟ್ ಆ ಕಟ್ಟಡದ 4 ಕೊಠಡಿಗಳನ್ನು ಉಚಿತವಾಗಿ ದೇವಸ್ಥಾನಕ್ಕೆ ಮುಂದೆಯೂ ನೀಡುವಂತ ವ್ಯವಸ್ಥೆಗಳು ಇದೆ. ಅದು ಅಧ್ಯಕ್ಷರ ಮೇರೆಗೆ ಅದನ್ನು ಒಪ್ಪಿಗೆ ಕೂಡ ಆಗಿದೆ. ದೇವಸ್ಥಾನದ ಪ್ರತಿಯೊಂದು ಉಪಯೋಗಕ್ಕೆ ಆ ಬಿಲ್ಡಿಂಗ್ ಅನ್ನು ಕೊಡಬೇಕು ಅಂತ. ಆದ ಕಾರಣ ಮಹಾಗಣಪತಿ ಸೇವಾ ಟ್ರಸ್ಟ್ ಕೂಡ ಇಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಈ ಗ್ರಾಮಸ್ಥರಿಗೆ ಹಾಗೂ ಗ್ರಾಮಕ್ಕೆ ಹಾಗೂ ದೇವಸ್ಥಾನದ ವಠಾರಕ್ಕೆ ಅಥವಾ ಈ ಊರಿನ ಜನರಿಗೆ ತುಂಬಾ ಉಪಯೋಗ ಉಂಟು ಟ್ರಸ್ಟ್ ಇಂದ. ಎಷ್ಟು ಕೊಠಡಿ ಇರ್ಬೋದು ಸರ್? ಇದರಲ್ಲಿ 10 ಕೊಠಡಿ ಇದೆ. 10 ಕೊಠಡಿ ಅಷ್ಟೇ ಕೊಠಡಿ ಮಾತ್ರ ಇದೆ, ಸ್ಟ್ರಕ್ಚರ್ ಮಾತ್ರ ಇದೆ, ಏನು ವ್ಯವಸ್ಥೆ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ, ಕಾಟುಗಳಿಲ್ಲ, ಹಾಗೆ ಆ ತರದ ವ್ಯವಸ್ಥೆ. ಯಾರು ಮನವಿಗಳು ಕೊಟ್ಟಿಲ್ವಾ ಅಥವಾ ಯಾರು ಕೊಡ್ಲಿಲ್ಲ. ಇದು ಇನ್ನು ಸರ್ಕಾರವೇ ಗಮನ ಹರಿಸಿ ನಿಮ್ಮ ಟಿವಿ ಮಾಧ್ಯಮದ ಮುಖಾಂತರವೇ ಆಗ್ಬೇಕಷ್ಟೇ. ಸರ್ಕಾರಕ್ಕೆ ಇದು ಮನವರಿಕೆ ಆಗ್ಬೇಕು. ಸೊ ಇದರ ಬಗ್ಗೆ ಆಕ್ಷನ್ ತಗೊಂಡು ಅದಕ್ಕೆ ಏನ್ ಬೇಕು ಪ್ರವಾಸೋದ್ಯಮ ಇಲಾಖೆಯಿಂದ ಆಗ್ಲಿ, ಆದಷ್ಟು ಬೇಗ ಯಾತ್ರಾರ್ಥಿಗಳಿಗೆ ಉಪಯೋಗ ಆಗ್ಲಿ ಅಂತೇಳಿ ನನ್ನ ಒಂದು ಕಳಕಳಿಯ ವಿನಂತಿ ನಿಮಗೆ ಮಾಧ್ಯಮದ ಮೂಲಕ. ಇನ್ನು ಈ ಒಂದು ಅತಿಥಿ ಗೃಹದ ಪಕ್ಕನೆ ಶ್ರೀ ಗಣೇಶ್ ಕೃಪಾ ಅತಿಥಿ ಗೃಹ ಅಂತ ಇದೆ. ಇದು ಈ ಒಂದು ದೇವಾಲಯದ ಟ್ರಸ್ಟ್ ಅಡಿ ಬರುವಂತ ಒಂದು ಸೇವಾಧಾಮ ಕೂಡ ಅಲ್ಲಿದೆ. ಸೊ ಇದು ಈಗಾಗಲೇ ಅನೇಕ ಬರುವಂತಹ ಇಲ್ಲಿನ ಭಕ್ತರಿಗೆ ಅಲ್ಲಿ ಕೂಡ ಒಂದು ವಾಸ್ತವ್ಯ ಹೂಡ್ಬೋದು. ಆದ್ರೆ ಅದರ ಪಕ್ಕ ಇರುವಂತ ಈ ಸರ್ಕಾರದ ವೆಚ್ಚದಲ್ಲಿ ಆಗಿರುವಂತ ಈ ಅತಿಥಿ ಗೃಹ ಮಾತ್ರ ಇನ್ನು ಕೂಡ ಓಪನ್ ಆಗಿಲ್ಲ. ಸೊ ಇಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳಾಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಬರುವಂತರಾಗಿರ್ಬೋದು, ಇಲ್ಲಿನ ಸ್ಥಳೀಯರಾಗಿರ್ಬೋದು, ಎಲ್ಲರೂ ಕೂಡ ಒತ್ತಾಯ ಒಂದೇ, ಆದಷ್ಟು ಬೇಗ ಸರ್ಕಾರವೇ ಮುತುವರ್ಜಿ ವಹಿಸಿ ಅದೇ ಒಂದು ಮುಂದಾಳತ್ವ ವಹಿಸಿ ಈ ಒಂದು ಅತಿಥಿ ಗೃಹವನ್ನ ಓಪನ್ ಮಾಡಬೇಕು, ಜೊತೆಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿ ಸ್ಪಂದನೆ ಸಿಗುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ವನೀಶ್ ಜೊತೆ ಶ್ರೇಯಸ್ ಶೆಟ್ಟಿ ಹಾಗೂ ರಾಘವ್ ಶರ್ಮಾ, ಸುದ್ದಿ ನ್ಯೂಸ್, ಸೌತಡ್ಕ.